ಮಂಗಳೂರಿನ ಮರೋಳಿ ಶ್ರೀ ಸೂರ್ಯನಾರಾಯಣ ದೇವಸ್ಥಾನದಲ್ಲಿ ಶುಕ್ರವಾರದಂದು ಲಕ್ಷ ಅರ್ಕ ಪುಷ್ಪಾರ್ಚನೆ ನಡೆಯಿತು. ಬೆಳಿಗ್ಗೆ 6ರಿಂದ ಉಷಾ ಪೂಜೆ, ಗಣಪತಿ ಪೂಜೆ, 7:30ಕ್ಕೆ ಸಾಮೂಹಿಕ ಪ್ರಾರ್ಥನೆ, ಕಲಶ ಪ್ರತಿಷ್ಠೆ ನಡೆದು ಬಳಿಕ ಲಕ್ಷ ಅರ್ಕ ಪುಷ್ಪಾರ್ಚನೆ ಪ್ರಾರಂಭಗೊಂಡಿತು. ಬೆಳಿಗ್ಗೆ 11:30ಕ್ಕೆ ಕಲಶಾಭಿಷೇಕ, ಮಹಾಪೂಜೆ ಬಳಿಕ ಪ್ರಸಾದ ವಿತರಣೆ ನಡೆಯಿತು. ಸಂಜೆ ದೀಪೋತ್ಸವ, ವಿಶೇಷ ವಿನ್ಯಾಸದ ದೀಪದ ದಳಿಯ ಉದ್ಘಾಟನಾ ಸಮಾರಂಭವೂ ನಡೆದು ರಾತ್ರಿ 8 ಗಂಟೆಗೆ ರಂಗಪೂಜೆ, ಶ್ರೀಭೂತಬಲಿ, ಗುರ್ಜಿ ಉತ್ಸವ, ಅಷ್ಟಾವಧಾನ, ದರ್ಶನ ಬಲಿ, ಬಟ್ಲ ಕಾಣಿಕೆ, ರಾಜಾಂಗಣ ಪ್ರಸಾದ, ಸಂಪ್ರೋಕ್ಷಣೆ, ಮಂತ್ರಾಕ್ಷತೆ ನಡೆಯಿತು. ದೇವಸ್ಥಾನಕ್ಕೆ ಕರ್ನಾಟಕ ಬ್ಯಾಂಕ್ ಸೇವಾ ರೂಪದಲ್ಲಿ ಕೊಡುಗೆಯಾಗಿ ನೀಡಿದ ದೀಪದ ದಳಿಯನ್ನ ಲೋಕಾರ್ಪಣೆ ಮಾಡಲಾಯಿತು. ಕರ್ನಾಟಕ ಬ್ಯಾಂಕಿನ ಸಿಇಒ ಮಹಾಬಲೇಶ್ವರ ಎಂಎಸ್ ದಂಪತಿಯನ್ನ ಈ ಸಂದರ್ಭ ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಮಂಗಳೂರು ನಗರ ಪಾಲಿಕೆ ಸದಸ್ಯರಾದ ಕೇಶವ ಮರೋಲಿ, ವೀಣಾ ಮಂಗಳ, ಶೋಭಾ ಪೂಜಾರಿ, ಸಮಿತಿ ಪ್ರಮುಖರಾದ ಗಣೇಶ್ ಶೆಟ್ಟಿ, ಬಾಲಕೃಷ್ಣ ಕೊಟ್ಟಾರಿ, ಗಿರಿಧರ ಶೆಟ್ಟಿ, ಸುಬ್ಬಯ್ಯ ಭಂಡಾರಿ ಮೊದಲಾದವರು ಉಪಸ್ಥಿತರಿದ್ದರು. ಮುಖ್ಯ ಅತಿಥಿ ಮೇಯರ್ ಪ್ರೇಮಾನಂದ ಶೆಟ್ಟಿ ಮಾತನಾಡಿ, ದಕ್ಷಿಣ ಭಾರತದಲ್ಲಿ ಪ್ರಾಚೀನವಾದಂಥ ಏಕೈಕ ದೇವಸ್ಥಾನ ಇದಾಗಿದ್ದು 1200 ವರ್ಷದ ಇತಿಹಾಸ ಇದಕ್ಕಿದೆ. 7 ಗ್ರಾಮದ ಭಕ್ತಾದಿಗಳು ಮಾತ್ರವಲ್ಲದೆ ನಾಡಿನೆಲ್ಲೆಡೆಯಿಂದ ಭಕ್ತರು ಇಲ್ಲಿಗೆ ಆಗಮಿಸಿ ತಮ್ಮ ಇಷ್ಟಾರ್ಥವನ್ನ ನೆರವೇರಿಸಿಕೊಳ್ತಾರೆ ಅಂತ ಹೇಳಿದರು. ಕರ್ನಾಟಕ ಬ್ಯಾಂಕಿನ ಅಧ್ಯಕ್ಷ ಎಂಎಸ್ ಮಹಾಬಲೇಶ್ವರ ಮಾತನಾಡಿ, ಈ ದೇವಸ್ಥಾನದ ಕೀರ್ತಿಯನ್ನ ಕೇಳಿ ಇಲ್ಲಿಗೆ ಈ ಹಿಂದೆ ಬಂದಿದ್ದೆ. ಶಿಲೆ ಶಿಲ್ಪವಾಗಿ ಹೂವಾಗಿ ಅರಳಿದ ವೈಭವ ಇಲ್ಲಿದೆ. ದೇವಸ್ಥಾನದ ಪರಿಸರದ ಸ್ವಚ್ಛತೆ ಜೊತೆಗೆ ನಮ್ಮ ಹೃದಯದ ಸ್ವಚ್ಛತೆಗೂ ಆದ್ಯತೆ ನೀಡಿದಲ್ಲಿ ದೇವರು ಪ್ರಸನ್ನನಾಗುತ್ತಾನೆ ಅಂತ ಹೇಳಿದರು. ಸುಮಾರು 1200 ವರ್ಷದ ಒಂದು ಇತಿಹಾಸ ಇರುವಂತಹ ಈ ಸೂರ್ಯನಾರಾಯಣ ದೇವಸ್ಥಾನವನ್ನು ಇತ್ತೀಚೆಗೆ ನಮ್ಮ ವ್ಯವಸ್ಥಾಪನಾ ಸಮಿತಿಯು ಮತ್ತು ಈ ಹಿಂದಿನ ನಿಕಟಪೂರ್ವ ಅಧ್ಯಕ್ಷರಾದಂಥ ಬಾಲಕೃಷ್ಣ ಕೊಟ್ಟಾರಿಯವರು ಹೇಳಿದ ಹಾಗೆ ಭಾಳ ವ್ಯವಸ್ಥಿತವಾಗಿ ನಮ್ಮ ಗಿರಿಧರ್ ಶೆಟ್ಟಿ ಇರ್ಬೋದು, ಅವರ ಒಟ್ಟು ತಂಡವು ಈ ಭಾಗದ 7 ಗ್ರಾಮದ ಎಲ್ಲ ಭಕ್ತಾದಿಗಳನ್ನು ಒಟ್ಟು ಸೇರಿಸಿ ಸಂಘಟಿತರನ್ನಾಗಿ ಮಾಡಿಸಿ ಸರ್ಕಾರ ಇರ್ಬೋದು ಅಥವಾ ಬೇರೆ ಬೇರೆ ದಾನಿಗಳ ಸಹಕಾರದಿಂದ ಬಹಳ ಒಂದು ಅದ್ಭುತವಾದಂತಹ ಈ ಒಂದು ದೇವಸ್ಥಾನವನ್ನು ಲೋಕಾರ್ಪಣೆ ಮಾಡುವ ಮೂಲಕ ಇಲ್ಲಿಯ ಈ ಸಾನ್ನಿಧ್ಯದ ಪಾವಿತ್ರ್ಯತೆಯನ್ನು ಇನ್ನಷ್ಟು ಹೆಚ್ಚು ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಈ ಸಮಾಜಕ್ಕೆ ದೊಡ್ಡವಾದಂಥ ಒಂದು ಅವರ ಕೊಡುಗೆಯನ್ನು ನೀಡಿದ್ರೆ ಹೇಳಲಿಕ್ಕೆ ತಪ್ಪಾಗಲಿಕ್ಕಿಲ್ಲ. ನಾವು ದೇವಸ್ಥಾನದ ಜೀರ್ಣೋದ್ಧಾರವನ್ನು ಮಾಡಿದ ನಂತರ ಹಲವಾರು ಪೂಜಾ ಕೈಂಕರ್ಯಗಳನ್ನೆಲ್ಲ ಲಕ್ಷಗಟ್ಟಲೆ ಖರ್ಚು ಮಾಡಿ ಮಾಡ್ತೇವೆ.
ದೇವರಿಗೆ ಸಾನ್ನಿಧ್ಯ ಬರಬೇಕು ಅಂತ ಹೇಳಿ, ದೇವರಿಗೆ ಒಂದು ಶಿಲೆಯಲ್ಲಿ ಕಳೆ ಬರಬೇಕು ಅಂತ ಹೇಳಿ. ಆದರೆ ಆ ಸಾನ್ನಿಧ್ಯ, ದೈವ ಸಾನ್ನಿಧ್ಯ ಬರೋದು ಯಾವಾಗ ಅಂದರೆ ಅಲ್ಲಿ ಒಳ್ಳೆಯ ಪೂಜಾ ಪುರಸ್ಕಾರಗಳು ನಡೀತಾ ಇದ್ದಾಗ, ಹಾಗೂ ದೇವಸ್ಥಾನದ ಸುತ್ತಮುತ್ತ ಒಳ್ಳೆಯ ಸ್ವಚ್ಛತೆಗೆ, ನಮ್ಮ ಮನಸ್ಸಿನ ಸ್ವಚ್ಛತೆ ಹಾಗೂ ಪರಿಸರದ ಸ್ವಚ್ಛತೆ, ಇದೆರಡಕ್ಕೂ ಸಹ ನಾವು ಪೂರ್ಣ ರೀತಿಯಲ್ಲಿ ಗಮನ ಕೊಟ್ಟಾಗ, ಜೊತೆಗೆ ಆ ದೇವಸ್ಥಾನಕ್ಕೆ ಭಕ್ತಾದಿಗಳ ವಿಶೇಷ ಆಗಮನ ಆದಾಗ ನಾವು ಹೇಳ್ಬೋದು ದೇವರು ಅಲ್ಲಿ ಕೂತಿದ್ದಾನೆ ಹಾಗಂತ ಹೇಳ್ಕೊಂಡು. ಆದರೆ ಆ ದೇವರಿಗೂ ಸಹ ಸಾನ್ನಿಧ್ಯ, ದೇವಸ್ಥಾನದ ಸಾನ್ನಿಧ್ಯ ಜಾಸ್ತಿ ಆಗಬೇಕಾದ್ರೆ ಭಕ್ತಾದಿಗಳು ನಿರಂತರವಾಗಿ ದೇವಸ್ಥಾನಕ್ಕೆ ಬರ್ತಾ ಇರಬೇಕು ಅಂತ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಬೇಕಾದಷ್ಟು ದೇವಸ್ಥಾನಗಳಿದ್ದಾವೆ. ಎಲ್ಲಿ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಇರ್ತದೆ ನೋಡಿ, ಅಲ್ಲಿ ದೈವ ಸಾನ್ನಿಧ್ಯ ಜಾಸ್ತಿ ಇರ್ತದೆ.